ಕಿನ್ನಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಜರಕಟ್ಟೆಯಲ್ಲಿ ಕಾರ್ಯಾಚರಿಸುತ್ತಿರುವ ರಾಜಸ್ಥಾನ್ ಮೂಲದ ಬ್ರೈಟ್ ಫ್ಲೆಕ್ಸಿ ಹೆಸರಿನ ಪ್ಲಾಸ್ಟಿಕ್ ಗೋಣಿಚೀಲ ತಯಾರಿಸುವ ಕಂಪನಿಯ ಘನ ಸಹಿತ ದ್ರವ ತ್ಯಾಜ್ಯವನ್ನ ಸಾರ್ವಜನಿಕ ಸ್ಥಳದಲ್ಲಿ ಎಸೆಯುತ್ತಿರುವುದನ್ನು ವಿರೋಧಿಸಿದ 10 ಗ್ರಾಮಸ್ಥರು ಆ ತ್ಯಾಜ್ಯವನ್ನ ವಾಹನದಲ್ಲಿ ತುಂಬಿಸಿಕೊಂಡು ಬಂದು ಕಂಪನಿಯ ಗೇಟಿನ ಮುಂದೆ ಸಿರಿದು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರಾದ ಯೋಗೇಶಾಚಾರ್ಯ, ಬ್ರೈಟ್ ಫ್ಲೆಕ್ಸಿ ಕಂಪನಿಯ ಅವಾಂತರ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ. ಕಂಪನಿಯ ತ್ಯಾಜ್ಯಗಳನ್ನು ತಮ್ಮ ಆವರಣ ಗೋಡೆಯ ಮೂಲಕ ಸಾರ್ವಜನಿಕ ಸ್ಥಳಕ್ಕೆ ಎಸೆಯಲಾಗುತ್ತಿದೆ. ಅದಲ್ಲದೆ ದುರ್ನಾಥ ಭರಿತ ತ್ಯಾಜ್ಯ ನೀರನ್ನ ನೇರವಾಗಿ ಹೊರಗೆ ಹರಿಯಬಿಡುತ್ತಿದ್ದು, ಅದು ನೇರವಾಗಿ ಎಸ್ಸಿ-ಎಸ್ಟಿಗಳ ವಾಸದ ಮನೆಯ ಮುಂದೆ ಹರಿದು ಹೋಗುತ್ತಿದೆ. ಆ ಭಾಗದ ಕುಡಿಯುವ ನೀರಿನ ಬಾವಿಗೂ ಈ ತ್ಯಾಜ್ಯ ನೀರಿನಿಂದ ಸಮಸ್ಯೆಯಾಗುತ್ತಿದೆ. ಕಂಪನಿಯ ಶೌಚಾಲಯ ನಿರ್ಮಿಸಿದ ಪರಿಣಾಮ ಈ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಆವರಣ ಗೋಡೆಯ ಮೂಲೆಯೊಂದರಲ್ಲಿ ನಿರ್ಮಿಸಲಾದ ಕಿಂಡಿಯೊಂದರಲ್ಲಿ ಹೊರಬಂದು ಬಯಲು ಶೌಚ ನಡೆಸುತ್ತಿದ್ದರಿಂದ ಇಡೀ ಪ್ರದೇಶ ದುರ್ನಾಥಮಯವಾಗಿದೆ. ಒಳಭಾಗದಿಂದ ಕಾರ್ಮಿಕರು ಖಾಲಿ ಮದ್ಯದ ಬಾಟಲುಗಳನ್ನು ಹೊರಗಡೆ ಎಸೆಯುತ್ತಿದ್ದಾರೆ. ಅದು ಪುಡಿಯಾಗಿ ಸಾರ್ವಜನಿಕರು ನಡೆದಾಡುವ ದಾರಿಗೆ ಅಪಾಯಕಾರಿಯಾಗುತ್ತಿದೆ. ಈ ಬಗ್ಗೆ ವಿಚಾರಿಸಲು ಗ್ರಾಮ ಪಂಚಾಯತ್ ಸದಸ್ಯ ದೀಪಕ್ ಕೋಟ್ಯಾನ್ ಎಂಬುವರೊಂದಿಗೆ ಹೋದಾಗ ಕಂಪನಿಯ ಪ್ರಮುಖರು ಉಡಾಫಿಯಾಗಿ ವರ್ತಿಸಿದ್ದಾರೆ. ಇದೀಗ ಸಾಂಕೇತಿಕವಾಗಿ ತ್ಯಾಜ್ಯ ಸುರಿದು ಪ್ರತಿಭಟಿಸಿದ್ದೇವೆ. ಕಂಪನಿ ತನ್ನ ಚಾಲನೆಯನ್ನ ಮುಂದುವರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಕಾಂಜರಗಟ್ಟೆಯ ಬ್ರೈಟ್ ಫ್ಲೆಕ್ಸ್ ಕಂಪನಿಯವರ ಅವಾಂತರವನ್ನು ನಾವು ನೋಡಿ, ಇಲ್ಲಿ ಟನ್ಗಟ್ಟಲೆ ಕಸವನ್ನು ಅವರು ಕಾಂಪೌಂಡ್ನಿಂದ ತೆಗೆದು ಹೊರಗೆ ಬಿಸಾಡಿದ್ದಾರೆ. ನಾವು ನಿನ್ನೆ ಸಂಜೆ ಇಲ್ಲಿ ನಮ್ಮ ಪಂಚಾಯತ್ ಸದಸ್ಯರೊಂದಿಗೆ ಬಂದಾಗ ಅವರು ಉಡಾಫೆಯ ಉತ್ತರವನ್ನು ನೀಡಿ ನಮ್ಮನ್ನು ಕಳಿಸುವ ಪ್ರಯತ್ನ ಮಾಡಿದರು. ನಾವು ಇವತ್ತು ಬೆಳಿಗ್ಗೆ ಇಲ್ಲಿ ಬಂದು ಇಲ್ಲಿರುವ ಕಸದಲ್ಲಿ ಸ್ವಲ್ಪ ಕಸವನ್ನು ಹೆಕ್ಕಿ ಅವರ ಕಂಪನಿಯ ಗೇಟಿನ ಮುಂದುಗಡೆ ಹಾಕಿದ್ದೇವೆ ತಂದು. ಈ ಮೂಲಕ ನಾವು ಪ್ರತಿಭಟನೆ ಮಾಡಿದ್ದೇವೆ. ಅವರು ಇನ್ನಾದರೂ ಕೂಡ ಇದರ ಈ ಎಚ್ಚೆತ್ತುಕೊಂಡು ಈ ಕಸವನ್ನೆಲ್ಲ ತೆಗೆದಿದ್ದಲ್ಲಿ ಮತ್ತೊಮ್ಮೆ ನಾವು ಅದೇ ರೀತಿ ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಆ ಕೊಳಚೆ ನೀರು ಬರೋದು ನೀವು ನೋಡಿದ್ದೀರಿ ಸರ್. ಈಗ ಅದೇ ಥರ ಈ ಕಾಂಪೌಂಡಿಂದ ಮುಂದೆ ಹೋದ್ಮೇಲೆ ಒಂದು ಸಣ್ಣ ಕಿಂಡಿಯಾಗೆ ಕಾಂಪೌಂಡ್ನಲ್ಲಿ ಮಾಡಿ ಅದರಿಂದ ಕಾರ್ಮಿಕರು ಹೊರಗೆ ಬಂದು ಬಯಲು ಬಹಿರ್ದೇಶ ಇಲ್ಲಿ ಹೊರಗೆ ಬಂದು ಮಾಡ್ತಿದ್ದಾರೆ. ಈ ಕಂಪನಿಯವರು ಮಾಡಿರುವ ನೋಡಿ, ಇಲ್ಲಿ ಕಸಗಳನ್ನು ತಂದು ಹೇಗೆ ಯಾವ ರೀತಿ ಹೊರಗಡೆ ತಂದು ಹಾಕಿದ್ದಾರೆ ನೋಡಿ. ಇದರಿಂದಾಗಿ ಇಲ್ಲಿ ಪಕ್ಕದಲ್ಲಿರುವ ಮನೆಗಳಿಗೆ ತುಂಬಾ ಮನೆಯ ಕುಡಿಯುವ ನೀರಿನ ಬಾವಿಗಳಿಗೆ ತುಂಬಾ ಸಮಸ್ಯೆ ಆಗ್ತದೆ. ಕಂಪನಿಯ ತ್ಯಾಜ್ಯ ನೀರಿನಿಂದ ಸಮಸ್ಯೆ ಅನುಭವಿಸುತ್ತಿರುವ ಸ್ಥಳೀಯ ನಿವಾಸಿ ರಮಣಿಯವರು ಮಾತನಾಡಿ, ಈ ತ್ಯಾಜ್ಯ ನೀರಿನ ದುರ್ನಾಥದಿಂದಾಗಿ ಮನೆಯಲ್ಲಿ ವಾಸ ಮಾಡುವುದಕ್ಕೂ ಅಸಾಧ್ಯವಾಗಿದೆ. ಆಹಾರ ಸೇವಿಸುವಾಗ ವಾಂತಿ ಬರುವಂತಾಗಿದ್ದು, ಮಕ್ಕಳು ಆಹಾರ ಸೇವಿಸುವುದಕ್ಕೂ ಕೇಳುವುದಿಲ್ಲ. ಇದೀಗ ನಾವು ರೋಗಭೀತಿ ಎದುರಿಸುವಂತಾಗಿದ್ದು, ತಕ್ಷಣವೇ ಈ ಸಮಸ್ಯೆಯನ್ನ ಪರಿಹರಿಸುವಂತೆ ಒತ್ತಾಯಿಸಿದ್ದಾರೆ. ಜಾಲದ ಎದುರುಡೆ ಹೋಗ್ಬಿಡು ತೂನಗಳನ್ನ ರಕ್ಕತೋದಿ ಅಲ್ಪ ವಾಸನೆ ಬಾಕಿಗೆ ಪರಾಪುಜಿಲ್ಲ ಚಪ್ಪಿದ ಜಾಲ ಜಪ್ಪರೆ ಆಪುಜಿ ಪೈತೆ ನೀರು ಅವು ನೆತ್ತನೆ ಕಂಪಿನ ನೀರು ಏ ಸಮಯ నుంచి ಬರೋದು ಒಂದು ತಿಂಗಳು ಜಾಸ್ತಿ ಅಂಡ್ ಇದು ಓಪನ್ ಅದೇ ಬರೋದು ಓಪನ್ ಅಲ್ಪ ತೂನ ಜಾಲ ಜಪ್ಪನೆ ತೋಜಿ ಕಕ್ಕರ ಮನಸ್ ಮಲ್ಪರ್ನೆ ಆಪುಜಿ ಉಮ್ಮಿಲಿ ಪುರ ಮಸ್ತ್ ಉಂಟು. ಸುರೇಶ್ ಶರ್ಮಾ, V4 News 24/7 ಪಡುತ್ತಿದೆ.